ಬೆಳಗಾವಿಯಲ್ಲಿ ಪ್ರಾರಂಭವಾಗಲಿರುವ ಅಧಿವೇಶನದಲ್ಲಿ ಮತಾಂತರ ನಿಷೇಧ ಕಾನೂನು ಜಾರಿಗೆ ಬರುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದೇವೆ. ಮತಾಂತರ ನಿಷೇಧ ಕಾಯ್ದೆ ಜಾರಿಯಾದರೆ ಇದೊಂದು ಐತಿಹಾಸಿಕ ಅಧಿವೇಶನವಾಗಲಿದೆ ಅಂತ ಉಡುಪಿ ಶಾಸಕ ಕೆ ರಘುಪತಿ ಭಟ್ ತಿಳಿಸಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮಂಗಳೂರು ಉಡುಪಿ ಭಾಗದಲ್ಲಿ ನಡೀತಾ ಇರುವ ಮತಾಂತರ ಪ್ರಕರಣವನ್ನು ನೋಡಿದ್ದೇವೆ. ಶೀಘ್ರವಾಗಿ ಕಾಯ್ದೆ ಜಾರಿಯಾಗುವ ಅಗತ್ಯವಿದೆ. ಕಾಯ್ದೆ ಜಾರಿಯಾಗುತ್ತೆ ಎಂಬ ವಿಶ್ವಾಸವಿದೆ. ಮತಾಂತರ ನಿಷೇಧ ಒಂದು ರಾಷ್ಟ್ರೀಯ ವಿಚಾರ ಎನ್ನುವ ಕಾರಣಕ್ಕೆ ಕಾಂಗ್ರೆಸ್ ವಿರೋಧ ಮಾಡ್ತಿದೆ. ನಮಗೆ ಬಹುಮತ ಇರೋದ್ರಿಂದ ನಾವು ಕಾನೂನು ಮಾಡ್ತೇವೆ ಅಂತ ಹೇಳಿದರು. ಬೆಳಗಾವಿಯಲ್ಲಿ ನಮ್ಮ ಅಧಿವೇಶನ ಪ್ರಾರಂಭ ಆಗುವುದಿದೆ. ನಾವು ಭಾಳ ನಿರೀಕ್ಷಿತ ಮತಾಂತರ ನಿಷೇಧ ಕಾನೂನು ಜಾರಿಗೆ ಬರಬೇಕು ಅಂತ ನಿರೀಕ್ಷೆಯಲ್ಲಿದ್ದೇವೆ. ನಾಳೆ ಗೊತ್ತಾಗ್ತದೆ ನಮಗೆ ಎಜೆಂಡಾ ನೋಡುವಾಗ ಏನು ಅಂತ. ಅಂತೂ ನಾಡ್ದು ಅಧಿವೇಶನದಲ್ಲಾದರೆ ಬೆಳಗಾವಿ ಅಧಿವೇಶನ ಒಂದು ಐತಿಹಾಸಿಕವಾದ ಅಧಿವೇಶನ. ಅಲ್ಲಿ ಆದರೆ ಒಳ್ಳೆಯದು. ಯಾಕಂದರೆ ಈಗ ನೀವು ಮಂಗಳೂರಲ್ಲಿ ಮೊನ್ನೆ ಮಣಿಪಾಲದಲ್ಲಿ ಆದಂಥ ಘಟನೆಗಳು ಇದೆಲ್ಲವನ್ನು ನೋಡುವಾಗ ನಾವು ಅತಿ ಶೀಘ್ರವಾಗಿ ಒಂದು ಕಾಯ್ದೆಯನ್ನು ತರಬೇಕಾಗಿದೆ. ಹಾಗಾಗಿ ಈಗಾಗಲೇ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾಡಿನ ಅಧಿವೇಶನದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಆಗ್ತದೆ ಅಂತ ಹೇಳುವಂಥ ನಿರೀಕ್ಷೆ. ಅವರವರು ಓಟ್ ಅವರಷ್ಟೇ ಮಾಡ್ಕೊಂಡು ಬಂದದ್ದು. ಅವರದ್ದು ಕಾಂಗ್ರೆಸ್ನವರು ಅವರ ವೋಟ್ ಬ್ಯಾಂಕಿಗೋಸ್ಕರ ಮಾಡುವಂಥದ್ದು ಬಿಟ್ಟರೆ ಅದರಲ್ಲೇನೂ ಇದಿಲ್ಲ. ಅವರಿಗೆ ಒಂದು ಮತಾಂತರ ನಿಷೇಧ ಕಾನೂನು ಆಯಿತು ಅಂತ ಹೇಳಿದರೆ ಅದು ರಾಷ್ಟ್ರೀಯ ವಿಚಾರ ಅಂತ ಹೇಳುವಂಥದ್ದು. ಅದಕ್ಕೋಸ್ಕರ ಅವರು ವಿರೋಧ ಮಾಡ್ತಾಯಿದ್ದಾರೆ. ಆದರೆ ಖಂಡಿತವಾಗಿ ಆಗಬೇಕಾದಂಥ ಯಾವ್ದು ಮಾಡಿದರೂ ವಿರೋಧ ಮಾಡ್ತಾರೆ. ಗೋಹತ್ಯೆ ನಿಷೇಧ ಮಾಡುವಾಗಲೂ ವಿರೋಧ ಮಾಡಿದ್ದಾರೆ. ಇದನ್ನು ವಿರೋಧ ಮಾಡಿಯೇ ಮಾಡ್ತಾರೆ. ಅದರ ನಿರೀಕ್ಷೆ ಇದೆ. ಅದು ಪ್ರಜಾಪ್ರಭುತ್ವದಲ್ಲಿ ಈಗ BJPಗೆ ಸರ್ಕಾರ ಆಡಳಿತ ಮಾಡುವಂಥ ಅವಕಾಶವನ್ನು ಜನತೆ ಕೊಟ್ಟಿದ್ದಾರೆ. ಹಾಗಾಗಿ ಮ್ಯಾಂಡೇಟ್ ಇದೆ. ಆ ಪ್ರಕಾರ ನಾವು ಅಲ್ಲ, ಪರಿಷತ್ತಲ್ಲಿಯೂ ಸಿಗ್ಬೋದು. ಈಗ ನಮ್ಮದು ಬಹುಮತ ಸಿಗ್ಬೋದು. ಅದಲ್ಲದಿದ್ದರೂ ಪರಿಷತ್ತಲ್ಲಿದ್ದರೂ ವಿಧಾನಸಭೆ ಮತ್ತೊಮ್ಮೆ ಬಂದು ಪಾರ್ಟ್ಸ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಅಂಥದ್ದೇನಿಲ್ಲ. ಈ ಕಾನೂನನ್ನು ಜಾರಿಗೆ ಬರಬೇಕಾಗ್ತದೆ.